ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಕೇರಳ ಕರ್ನಾಟಕ ಗಡಿ ಜಾಗೆ ತಲಪಾಡಿ ಚೆಕ್ ಪೋಸ್ಟ್ಗೂ ಕರ್ನಾಟಕ ರಾಜ್ಯದ ಎಡಿಜಿಪಿ ಪ್ರತಾಪ್ ರೆಡ್ಡಿ ಭೇಟಿ. ಕೊರೋನಾ ಎರಡನೇ ಡೋಸ್ ಕೊರ್ಪೆರೆಂದು ಕುಡ್ಲದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆದ ಆಯುಷ್ ಕೇಂದ್ರಡು ಭಾರಿ ಜನ ಟೋಕನ್ ಖಾಲಿ ಆಯ್ನ ಬಗೆಟ್ಟು ಬೋರ್ಡ್ ತೂದು ಏವ್ರ ಓದಂಡ್. ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು ಆಗಸ್ಟ್ 20 ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ. ಜುಲೈ 4 ನಿಚ್ಚಲ ವಿಶೇಷ ಕಾರ್ಯಕ್ರಮ. ಕೊರೋನಾ ಕಷ್ಟದ ಪುರ್ತುಡು ಒಡಿಪದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆದ್ದು 6,000 ಹೆಚ್ಚ ಕುಟುಂಬಗೂ ರೇಷನ್ ಕಿಟ್. ಸಮಾಜ ಸೇವಾ ವೇದಿಕೆ ಕಳತ್ತೂರು ಕಾಪುಡ್ದು ಮೆಚ್ಚುಗೆದ ಮರ್ಯಾದೆ. ವಾರ್ತೆದ ವಿವರ. ಕೇರಳ ರಾಜ್ಯೋಡು ಕೊರೋನಾ ಸೀಕ ಹೆಚ್ಚೊಂದುಪ್ಪು ನೀಡಿದಾವ್ರ ಕರ್ನಾಟಕ ರಾಜ್ಯೋಡ್ಲ ಕೊರೋನಾ ಸೀಕ ಹೆಚ್ಚಾಪ್ನ ಪೋಡಿಗೆ ಶುರುವಾದಿತ್ತದು ಗಡಿ ಪ್ರದೇಶ ತಲಪಾಡಿದ ಚೆಕ್ ಪೋಸ್ಟ್ಗೂ ಕರ್ನಾಟಕ ರಾಜ್ಯದ ಕಾನೂನು ಬೊಕ್ಕ ಎಡ್ಡೆ ವ್ಯವಸ್ಥೆದ ಎಡಿಜಿಪಿ ಪ್ರತಾಪ್ ರೆಡ್ಡಿ ಭೇಟಿ ಕೊರ್ದು ಭದ್ರತೆ ಬಗೆಟ್ಟು ಪಿಂದೊಂಡೆರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಒಟ್ಟಿಗಿದ್ದರು. ಕೇರಳಡು ಕೊರೋನಾ ಸೀಕ್ ಹೆಚ್ಚೊಂದುಪ್ಪು ನೀಡಿದಾವ್ರ ಕೇರಳ ಕರ್ನಾಟಕ ಗಡಿ ಪ್ರದೇಶ ತಲಪಾಡಿ ಚೆಕ್ ಪೋಸ್ಟ್ಡು ಕಾನೂನು ಬೊಕ್ಕ ಎಡ್ಡೆ ವ್ಯವಸ್ಥೆದ ಎಡಿಜಿಪಿ ಪ್ರತಾಪ್ ರೆಡ್ಡಿ ಭೇಟಿ ಕೊರ್ದು ಭದ್ರತೆ ಬಗೆಟ್ಟು ಪಿಂದೊಂಡೆರು. ಈ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬೊಕ್ಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಟ್ಟಿಗಿದ್ದರು. ಕೇರಳೊಡ್ದು ಕಾಸರಗೋಡು ಜಿಲ್ಲೆ ತಲಪಾಡಿ ಗಡಿಯಾದ ದಿನನಿಚ್ಚ ಅವೇತೋ ಜನ ಬೇಲೆಗ್ ಮರ್ದಗ್ ಬೇತೆ ವ್ಯವಹಾರಗೂ ಬರೊಂದುಪ್ಪು ನೀಡಿದಾವ್ರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಆರ್ಟಿಪಿಸಿಆರ್ ವರದಿ ಕಡ್ಡಾಯ ಮಲ್ತಿದೆರು. ಅಂಡ ಜಿಲ್ಲಾಡಳಿತದ ಈ ಹೊರಡ್ದೊರನೆ ಮಲ್ತಿನ ನಿರ್ಧಾರಗೂ ಕಾಸರಗೋಡು ಜಿಲ್ಲೆದ ಜನ ಏವ್ರ ತಾಳ್ದೆರು ಭಾರಿ ವಿರೋಧ ತೋಜಾದೆರು. ಕೆಲವು ಸಂಘಟನೆಲು ಪ್ರತಿಭಟನೆ ಮಲ್ತದು ಜಿಲ್ಲಾಡಳಿತಗೂ ಧಿಕ್ಕಾರ ಪಾಡ್ದೆರು. ಈ ಪೊರ್ತುಡು ಒರಿಯನು ಪೊಲೀಸರು ಸ್ವಾಧೀನಗೂ ದೆತ್ತೊಂದೆರು. ಗಡಿ ಜಾಗೆಡು ಓದಂಟು ಏವ್ರಗೂ ಕಾರಣ ಆಯ್ ನೀಡಿದಾವ್ರ ಕಾಸರಗೋಡು ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ಗಡಿ ಜಾಗೆಡು ಆರ್ಟಿಪಿಸಿಆರ್ ವ್ಯವಸ್ಥೆಗೂ ಕಾಸರಗೋಡು ಜಿಲ್ಲಾಡಳಿತೊಡ್ದು ಅಟ್ಟಣೆ ಮಲ್ಪು ಅಂದು ತೆರಿಪಾದೆರು. ಮಂಜೇಶ್ವರದವರಿಗೆ ಇರುವ ಏಕ ಆಶ್ರಯ ಮಂಗಳೂರಿನ ಹಾಸ್ಪಿಟಲ್ ಯಾವುದಾದ್ರೂ ಯಾವುದೇ ಪೇಷಂಟ್ಗಾಗಲಿ ಯಾವುದಾದ್ರೂ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಂಥವ್ರಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ಜಿಲ್ಲೆಯಲ್ಲಿ ಕೋವಿಡ್ ತೀವ್ರತೆಯನ್ನು ವಿಸ್ತರಿಸಬಾರದು ಮತ್ತು ಇದನ್ನು ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ. ಮತ್ತು ರಾಜ್ಯ ಸರ್ಕಾರವು ಸಹ ಒಂದಿಗೆ ಚರ್ಚೆ ಮಾಡಿ ಪರ್ಟಿಕ್ಯುಲರ್ಲಿ ನಮ್ಮ ನೆರೆ ರಾಜ್ಯವಾದ ಕೇರಳ ಕಡೆ ಪಾಸಿಟಿವಿಟಿ ರೇಟ್ ದಕ್ಷಿಣ ಕನ್ನಡಕ್ಕಿಂತ ಜಾಸ್ತಿ ಇರುವುದರಿಂದ ಅದನ್ನು ಹರಡುವಿಕೆಯನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ನಿರ್ಬಂಧಗಳನ್ನು ಇಲ್ಲಿ ಇಟ್ಟಿದೆ. ಇದರಲ್ಲಿ ಆ ಪ್ರದೇಶದಿಂದ ಈ ಕಡೆ ಬರೋವರು ಆರ್ಟಿಪಿಸಿಆರ್ ಪಾಸಿಟಿವ್ ಮತ್ತು ಯಾವುದಾದ್ರೂ ಎಮರ್ಜೆನ್ಸಿ ಇದ್ದವ್ರಿಗೆ ಯಾವುದೇ ಥರ ತೊಂದರೆ ಕೊಡ್ತಾ ಇಲ್ಲ, ಅವರೆಲ್ಲರಿಗೂ ಅನುಮತಿ ನೀಡಬೇಕನ್ನೋದು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಮತ್ತು ಅದರಲ್ಲಿ ಏನಾದರೂ ಸಾಧಕ ಬಾಧಕಗಳಿದ್ರೆ ಅದನ್ನು ಸಹ ಬಗೆಹರಿಸಲಿಕ್ಕೆ ಈಗಾಗಲೇ ಅವರು ಸಹ ಕ್ರಮ ಜರುಗಿಸಿದ್ದಾರೆ ಮತ್ತು ನಾವು ಸಹ ನಿರ್ದೇಶನಗಳು ನೀಡಿದ್ವಿ. ಸೊ ಇದು ಪಾಸಿಟಿವಿಟಿ ರೇಟ್ ಕೇರಳ ಕಡೆ ಕಡಿಮೆ ಆಗ್ತದೆ ಅಂತ ನಾವು ಬಯಸ್ತಾ ಇದ್ದೀವಿ. ಅಲ್ಲಿವರೆಗೆ ಈ ನಿರ್ಬಂಧಗಳನ್ನು ಕೆಲವು ದಿನ ಮುಂದುವರಿಸ್ತೇವೆ. ಕುಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆದ ಆಯುಷ್ ಕೇಂದ್ರಡು ಅಂಗಾರೆ ಕೊರೋನಾ ಎರಡನೇ ಡೋಸ್ ಕೊರ್ಪೆರೆಂದು ಭಾರಿ ಜನ ಬಸದಿತ್ತೇರು. ಅಂಡ ಅವಳು ಇಲ್ಲಿ ಟೋಕನ್ ಖಾಲಿಯಾಗಿದೆ ಪನ್ಪನ ಬೋರ್ಡ್ ತೂದು ಬತ್ತಿನ ಜನಕ್ಕಲು ಭಾರಿ ಏವ್ರ ತೋಜೈನ ಸಂಗತಿ ನಡೆತದ. ಕಡೆಕ್ ಅಧಿಕಾರಿಲು ಬತ್ತದು ಕೊರೋನಾ ಎರಡನೇ ಡೋಸ್ ಏತ ಜನಕ್ಕೆ ಕೊರ್ಪುಣೊಂದು ಮಾಹಿತಿ ಕೊರ್ದು ಜನಕ್ಲೆಗ್ ಸಮಾಧಾನ ಮಲ್ತೇರು. ಕುಡ್ಲದ ವೆನ್ಲಾಕ್ ಸರಕಾರಿ ಆಸ್ಪತ್ರೆದ ಆಯುಷ್ ಕೇಂದ್ರಡು ಅಂಗಾರೆ ಕೊರೋನಾ ಎರಡನೇ ಡೋಸ್ಗಾದ ಕಾಂಡೆ ಭಾರಿ ಜನ ಸೇರ್ದು ಓದಂಟಗ್ ಕಾರಣ ಆದಿತ್ತನ. ಇಲ್ಲಿ ಟೋಕನ್ ಖಾಲಿಯಾಗಿದೆ ಇಂಚ ಬರೆದು ಪಾಡ್ದಿನ ಬೋರ್ಡ್ ತೂದು ಅಲ್ಪದ ಬೇಲೆದಕ್ಲೆಗ್ ಜೋರು ಮಲ್ತಿದೆರ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ ವೆನ್ಲಾಕ್ ಆಸ್ಪತ್ರೆದ ಆಯುಷ ಕೇಂದ್ರಡು ಅಂಗಾರೆ ಧರ್ಮಗೂ ಕೊರೋನಾ ಲಸಿಕೆ ಕೊರ್ತುಂಡು.
ಕೋವ್ಯಾಕ್ಸಿನ್ 2ನೇ ಡೋಸು 4 ಕೋವಿಶೀಲ್ಡ್ 2ನೇ ಡೋಸು 200 ಅನಿವಾಸಿ ಭಾರತೀಯರಿಗೆ ಕೋವಿಶೀಲ್ಡ್ 2ನೇ ಡೋಸು 100 ಉಂಡೊಂದು ಜಿಲ್ಲಾಡಳಿತ ತೆರಿಪಾದಿತ್ತಂಡ ಅಂಚಾದು ಕಾಂಡೆನೆ ಬಾರಿ ಜನ ಸೇರ್ದು ಗಲಾಟೆಗೆ ಕಾರಣ ಆದಿತ್ತಂಡ ಅಧಿಕಾರಿಗಳು ಈ ಪೊರ್ತುಡು ಜಾಗೆಗೆ ಬತ್ತದು ಒಟ್ಟು ಟೋಕನ್ ವ್ಯವಸ್ಥೆ ಮಲ್ತದು ಬಾಕಿದಕ್ಲೇನು ಪಿದೈ ಕಡಪೋಡಿಯೇರ ಕೋವ್ಯಾಕ್ಸಿನ್ 2ನೇ ಡೋಸು 400 ಟೋಕನ್ ಪೂರಾ ಮುಗಿದಿತ್ತದು ಕೋವಿಶೀಲ್ಡ್ 2ನೇ ಡೋಸು 205 ಟೋಕನ್ ಕೊರ್ತುಂಡು ಅನಿವಾಸಿ ಭಾರತೀಯರ್ನ 100 ಡೋಸುಡು 55 ಜನಕ್ಲೆಗ್ ಟೋಕನ್ ಕೊರ್ತುನೊಂದು ಅಧಿಕಾರಿಗಳು ತೆರಿಪಾದೆರ. ಕೇರಳ ಬೊಕ್ಕ ಮಹಾರಾಷ್ಟ್ರದ್ದು RT-PCR ನೆಗೆಟಿವ್ ವರದಿದಂತೆ ಕುಡ್ಲ ರೈಲ್ ಆಫೀಸ್ಗೆ ಬತ್ತಿನ 51 ಜನಕ್ಲಿಗೂ ಕುಡ್ಲದ ಪುರಭವನುಡು ತತ್ಕಾಲದ ಕ್ವಾರಂಟೈನ್ ಪಾಡ್ದೇರ. ಈ ಬಗೆಟು ಡಿಸಿಪಿ ಹರಿರಾಮ್ ಶಂಕರ್ ಮಾಹಿತಿ ಕೊರ್ದು 51 ಜನತಲ ದೊಂಡೆದ ಪಸೆ ನೀರ್ದ ಪರೀಕ್ಷೆ ನಡಪಾದಂಡು ಪಾಸಿಟಿವ್ ಬತ್ತಂಡ ಕೋವಿಡ್ ಕೇರ್ ಸೆಂಟರ್ಗೆ ಪಾಡುವಂತ ಪಂತೆರ. ಕೇರಳ ಬೊಕ್ಕ ಮಹಾರಾಷ್ಟ್ರದ್ದು RT-PCR ನೆಗೆಟಿವ್ ವರದಿ ಇಜ್ಜಂದೆ ಕುಡ್ಲಾ ರೈಲ್ ನಿಲ್ದಾಣಗೂ ಬತ್ತಿನ 51 ಜನಕ್ಲಿನ ಪುರಭವನುಡು ತತ್ಕಾಲದ ಕ್ವಾರಂಟೈನ್ ಹಿಡಿದೀತನೆಂದು ಡಿಸಿಪಿ ಹರಿರಾಮ್ ಶಂಕರ್ ತೆರಿಪಾದೆರ. ಏರೆಲ್ಲ ಸ್ವಾಧೀನಗೂ ದೆತ್ತೊಂದಜ ತತ್ಕಾಲದ ಕ್ವಾರಂಟೈನ್ ಹಿಡಿದೀತಂಡ ಅಕ್ಲೆಗ್ ದೊಂಡೆದ ಪಸೆ ಪರೀಕ್ಷೆ ಮಲ್ತದಂಡ ಸ್ಯಾಂಪಲ್ದ ವರದಿ ಬರಿಯರೆ ಉಂಡು ನೆಗೆಟಿವ್ ಬತ್ತಿನಕ್ಲೇನು ಜಿಲ್ಲೆಗೆ ಪೋಯರೆ ಅವಕಾಶ ಕೊರ್ಪುಂಡು ಪಾಸಿಟಿವ್ ಬತ್ತಂಡ ಕೋವಿಡ್ ಕೇರ್ ಸೆಂಟರ್ಗೆ ಕಡಪುಡುವ ಅಂದು ಡಿಸಿಪಿ ತೆರಿಪಾಯಿರು. ಇಂಚಿನ ಪರೀಕ್ಷಾ ಕಾರ್ಯಾಚರಣೆ ದೇಶದ ಮಾತಾ ರೈಲ್ ಆಫೀಸ್ ನಡತೊಂದುಂಡು ನನದ ದಿನಕ್ಲೇಡ್ಲ ಇಂಚಿನ ಕಾರ್ಯಾಚರಣೆ ದುಂಬರಿಯುಂಡು ಡಿಸಿಪಿ ಮಾಹಿತಿ ಕೊಡ್ತೇರ. ಕರ್ನಾಟಕ ತುಳು ಕೊಂಕಣಿ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಲು ಕೊರೋನಾ ಲಾಕ್ಡೌನ್ ದ ಪೊರ್ತುಡು ಕಾರ್ಯಕ್ರಮ ಮಲ್ಪರೆ ಇಜ್ಜಿಂಡಲ ಗುರ್ಕಾರ್ಲು ಓಡೆಗ್ಲಾ ಪೋವಂದೆ ತಿಂಗೊಲುಗು ಬರಾಬರಿ 30,000 ರೂಪಾಯಿದಂಚ ರಡ್ಡರೆ ತಿಂಗೊಲುಗು ಒರಿಯೋರಿ 75,000 ರೂಪಾಯಿದಾತ ಕಾಸ್ತೆ ತೊಂದಿರಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರು ಸಾಹಿತಿ ಡಾಕ್ಟರ್ ಅರವಿಂದ ಚಂದ್ರಕಾಂತ ಶಾನ್ಭೋಗ್ ಮಾಹಿತಿ ಹಕ್ಕು ಕಾಯ್ದೆದಡಿಟ್ಟು ಭ್ರಷ್ಟಾಚಾರ ನಾಡುಪತ್ತಿದೆರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರೆ ದಯಾನಂದ ಕತ್ತಲ್ಸಾರ್, ಕೊಂಕಣಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರೆ ಡಾಕ್ಟರ್ ಜಗದೀಶ ಪೈ, ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರೆ ರಹೀಂ ಮುಚ್ಚಿಲ್ ಮೊಕಲು ಲಾಕ್ಡೌನ್ ಪೊರ್ತುಡು ಓಡೆಗ್ಲಾ ಪೋವಂದೆ ತಿಂಗೊಲುಗು ಬರಾಬರಿ 30,000 ರೂಪಾಯಿದಂಚ ರಡ್ಡರೆ ತಿಂಗೊಲು ಒಟ್ಟು 75,000 ರೂಪಾಯಿದಂಚ ಕಾಸ್ತೆ ತೊನ್ನ ಬಗಿಟ್ಟು ಕೊಂಕಣಿ ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯೆ ಸಾಹಿತಿ ಡಾಕ್ಟರ್ ಅರವಿಂದ ಚಂದ್ರಕಾಂತ ಶಾನ್ಭೋಗ್ ಮಾಹಿತಿ ಹಕ್ಕು ಕಾಯ್ದೆದಡಿಟ್ಟು ತೆರೆಯೊಂದು ಭ್ರಷ್ಟಾಚಾರನೂ ನಾಡುಪತ್ತಿದೆರ. ಈ ಮೂವರು ಗುರ್ಕಾರ್ಲಿಗೂ ತಿಂಗೊಲುಗೂ ಬೇತನೆ 30,000 ರೂಪಾಯಿ ಪ್ರಯಾಣ ಭತ್ಯೆ, ಫೋನುಗೂ 30,000 ರೂಪಾಯಿ, ತಿಂಗೊಲುಗೂ ಮರ್ಯಾದಿ ಪಣವು 25,000 ರೂಪಾಯಿ ಕೊರೊಂದುಂಡು. ಲಾಕ್ಡೌನ್ ಪೊರ್ತುಡು ಒವ್ವೇ ಕಾರ್ಯಕ್ರಮ ಮಲ್ಪೆರೆ ಒಪ್ಪಿಗೆ ಇಜ್ಜಾಂಡು ಆಫೀಸ್ ಬಾಕಿಲ್ ದೆಪ್ಪೆರೆಲ ಅವಕಾಶ ಇಜ್ಜಾಂಡು ಗಾಡಿಲೆಗ್ ಕೊನೊಯಿರ್ಲಾ ತಡೆಪಿತ್ತಂಡ ಆಂಡ ಈ ಮೂಜಿ ಅಕಾಡೆಮಿಲೇನ ಗುರ್ಕಾರ್ಲು ಇಲ್ಲಡೆ ಕುಲ್ಲುದು ಸಾಹಿತ್ಯ ಕಾರ್ಯಕ್ರಮಲೇನ ಪುದರಡು ಲಕ್ಷಗಟ್ಲೆ ರೂಪಾಯಿ ಖರ್ಚಿದ ಪ್ರಯಾಣ ಮಲ್ತಿದೆರೆಂದು ಚಂದ್ರಕಾಂತ್ ಮಾಹಿತಿ ಪಿದೈ ಪಾಡ್ದೆರ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ತಾನಿಲೆಟ್ಟು ಆಗಸ್ಟ್ 23 ನಾರಾಯಣಗುರು ಜಯಂತಿನ ಗೌಜುಡು ಆಚರಣೆ ಮಲ್ಪರೆ ನಿಘಂಟು ಮಲ್ತದಂಡ ಜಿಲ್ಲಾ ಬೊಕ್ಕ ಪದ್ನಾಜಿ ಬ್ಲಾಕ್ ಮಟ್ಟೋಡು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸುಧಾರಣೆಡು ನಾರಾಯಣಗುರುಕ್ಲೆನ ಚಿಂತನೆ ಪಂಪನ ವಿಷಯಡು ಪ್ರಬಂಧ ಪಂಥ ಅಟ್ಟಣೆ ಮಲ್ತದನೆಂದು ಜಿಲ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಲುಕ್ಮಾನ್ ಬಂಟ್ವಾಳ್ ಸುದ್ದಿಕೂಟೋಡು ತೆರಿಪಾದೆರ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಲುಕ್ಮಾನ್ ಬಂಟ್ವಾಳ್ ಅಂಗಾರೆ ಕುಡ್ಲಡು ಸುದ್ದಿಕೂಟೋಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ದಾನಿಲಿಟ್ಟು ಆಗಸ್ಟ್ 23 ನಾರಾಯಣಗುರು ಜಯಂತಿನು ಗಡ್ದುಡು ಆಚರಣೆ ಮಲ್ಪರೆ ತೀರ್ಮಾನ ಮಲ್ತದ ಅಸಮಾನತೆ ಸೇರ್ದು ಪಾಕ ಸಾಮಾಜಿಕ ಅನಿಷ್ಟೊಳೆನ ಎದುರು ಪೊರ್ಮಟ ಮಲ್ತಿನಾರು ನಾರಾಯಣ ಗುರುಕುಲು 6 ನಡತು ಬತ್ತಿನ ತಾದಿ ಆಚಾರ ವಿಚಾರ ಸಿದ್ಧಾಂತ ಅರೆನ ಪೊರ್ಮಾಟದ ತಾದಿ ಎಂಕ್ಲೆಗ್ ಮಾತ ಸಾದಿಗು ತುಡರಿಂದ ಪಂಡೆರ. ಈ ಬಗೆಟ್ಟು ಪಾಕ ಕಾರ್ಯಕ್ರಮ ಪಾಡೊಂದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸುಧಾರಣೆಡು ನಾರಾಯಣ ಗುರುಕ್ಲೆನ ಚಿಂತನೆದ ಪಾಲು ಪನ್ಪನ ವಿಷಯಡು ಜಿಲ್ಲಾ ಬೊಕ್ಕ ಪದ್ನಾಜಿ ಬ್ಲಾಕ್ ಮಟ್ಟುಡು ಪ್ರಬಂಧ ಪಂಥ ನಡಪೆರೆಂಡು ಪಂತುಡು ಪಾಲ್ದ ತೊನೆರ ಬಯಕು ನಕುಲು ಒರ್ಂಬ 4 ಐನು 1 4 5 1 4 9 ಅತ್ತಂಡ ಎನ್ಮ ಪುಜ್ಜ 7 ಮೂಜಿ ಆಜಿ ಮೂಜಿ 4 7 1 ನಂಬ್ರಗು ಸಂಪರ್ಕ ಮಲ್ಪೊಲಿಂದು ಲುಕ್ಮಾನ್ ಬಂಟ್ವಾಳ್ ತೆರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾರಾಯಣ ಗುರುಗಳ ಧಾರ್ಮಿಕ ಒಂದು ಸ್ಪರ್ಧೆಯ ವಿಷಯ
ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸುಧಾರಣೆಯಲ್ಲಿ ನಾರಾಯಣ್ ಗುರುಗಳ ಚಿಂತನೆಯ ಪಾತ್ರ. ಇದು ಪ್ರಬಂಧ ಸ್ಪರ್ಧೆಯ ವಿಷಯ ಆಗಿದೆ. ನಾನು ಇನ್ನೊಮ್ಮೆ ಹೇಳ್ತೇನೆ, ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸುಧಾರಣೆಯಲ್ಲಿ ನಾರಾಯಣ್ ಗುರುಗಳ ಚಿಂತನೆಯ ಪಾತ್ರ. ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದೆ ಈ ಸ್ಪರ್ಧೆ ಹಾಗೂ 16 ಬ್ಲಾಕ್ ಮಟ್ಟಗಳಲ್ಲಿ, ಕಾಂಗ್ರೆಸ್ ಪಕ್ಷದ ಏನು 16 ಬ್ಲಾಕ್ ಮಟ್ಟಗಳಿವೆ ಅದರಲ್ಲೂ ನಡೆಯಲಿದೆ. ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಘೋಷಿಸಲಾಗುವುದು ಹಾಗೂ 16 ಬ್ಲಾಕ್ ಮಟ್ಟದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಘೋಷಿಸಲಾಗುವುದು. ಈ ಪ್ರಬಂಧ ಸ್ಪರ್ಧೆಯು 500ರಿಂದ 600 ಶಬ್ದಗಳಿಗಿಂತ ಮೀರಿ ಇರಬಾರ್ದು. ಮತ್ತು ಈ ಪ್ರಬಂಧ ಸ್ಪರ್ಧೆಗೆ ಬೇಕಾಗುವಂತಹ ಪುಸ್ತಕ ಏನು 10ರಿಂದ 12 ಪುಟಗಳು, ನಾರಾಯಣ್ ಗುರುಗಳ ಸಿದ್ಧಾಂತ, ನಾರಾಯಣ್ ಗುರುಗಳ ಇತಿಹಾಸ, ನಾರಾಯಣ್ ಗುರುಗಳ ಬದುಕು, ಇದನ್ನೆಲ್ಲ ಒಳಗೊಂಡಿರುವ ಒಂದು 10ರಿಂದ 12 ಪುಟಗಳಿರುವ ಪುಸ್ತಕ ನಾವು PDF ಮುಖಾಂತರ ಯಾರೆಲ್ಲ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇಚ್ಛಿಸ್ತಾರೋ ಅವರಿಗೆ ನಾವು ಕಳಿಸಿಕೊಡ್ತೇವೆ. ಯಾರಿಗೆ PDF ಮುಖಾಂತರ ಬೇಡ, ಹಾರ್ಡ್ ಕಾಪಿ ಕೂಡ ನಾವು ಅವರಿಗೆ ಪ್ರಿಂಟೌಟ್ ತೆಗೆದು ಮುಟ್ಟಿಸ್ತೇವೆ. ಇದು 3 ಕ್ಯಾಟಗರಿಯಲ್ಲಿ ನಡೀತದೆ ಈ ಸ್ಪರ್ಧೆ. 8ರಿಂದ 12ನೇ ತರಗತಿ ಅಂದರೆ ಹೈಸ್ಕೂಲಿಂದ PUC ತನಕ ಒಂದು ಕ್ಯಾಟಗರಿ, PUCಯಿಂದ ಡಿಗ್ರಿ ಹಾಗೂ PG ವಿದ್ಯಾರ್ಥಿಗಳಿಗೆ ಇನ್ನೊಂದು ಕ್ಯಾಟಗರಿ, 3ನೇ ಕ್ಯಾಟಗರಿ ಓಪನ್ ಟು ಆಲ್. ನಿಮಗೂ ಇದರಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳ್ತೇನೆ ನಾನು. ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯನಿರತರು ಮಲ್ಲಾರ್ ಮನ್ನಾನ್, ಸರ್ಫರಾಜ್ ನವಾಜ್ ಬಾಲಾ, ರಮಾನಂದ ಪೂಜಾರಿ, ಸವಾನ್ SK ಸುದ್ದಿ ಕೊಟ್ಟೊಡಿತ್ತೇರು. ಕುಂದಾಪುರ ತಾಲೂಕುದ ಕಾಳವಾರಡು ಜುಲೈ 30க்கு ಫೈನಾನ್ಸ್ ಸಂಸ್ಥೆದ ಯಜಮಾನೆ ಅಜೇಂದ್ರ ಶೆಟ್ಟಿನ ಕೇರ್ನ ಆರೋಪಿ ಅನೂಪ್ ಶೆಟ್ಟಿನ ಪೊಲೀಸರು ಸೋಮವಾರ ಬಯ್ಯಗ್ ಕುಂದಾಪುರ JMFC ಕೋರ್ಟ್ಗೂ ಹಾಜರು ಮಲ್ತದಿತ್ತದು. ಆಗಸ್ಟ್ 1 ಮುಟ್ಟ ಆರೋಪಿನ ಪೊಲೀಸ್ ಕಸ್ಟಡಿಗೂ ಕೊರ್ದು ಕೋರ್ಟ್ ಆದೇಶ ಕೊರ್ತುಂಡು. ಆರೋಪಿ ಅನೂಪ್ ಶೆಟ್ಟಿಲ ಫೈನಾನ್ಸ್ ಸಂಸ್ಥೆಡು ಪಾಲ್ದಾರೆ ಆದಿತ್ತೆಂದು ತೆರೆದು ಬೈದನು. ಕುಂದಾಪುರ ತಾಲೂಕುದ ಕಾಳವಾರಡು ಜುಲೈ 30க்கு ಫೈನಾನ್ಸ್ ಸಂಸ್ಥೆದ ಯಜಮಾನೆ ಅಜೇಂದ್ರ ಶೆಟ್ಟಿನ ಕೇರ್ನ ಆರೋಪಿ ಅನೂಪ್ ಶೆಟ್ಟಿನ ಸೋಮವಾರ ಬಯ್ಯಗ್ ಕುಂದಾಪುರ JMFC ಕೋರ್ಟ್ಗೂ ಪೊಲೀಸರು ಹಾಜರಿ ಮಲ್ತಿದರು. ಆಗಸ್ಟ್ 1 ಮುಟ್ಟ ಆರೋಪಿ ಅನೂಪ್ ಶೆಟ್ಟಿನ ಪೊಲೀಸ್ ಕಸ್ಟಡಿಗೂ ಕೊರ್ದು ಕೋರ್ಟ್ ಆದೇಶ ಕೊಡ್ತುಂಡು. ಜುಲೈ 30க்கு ಅಜೇಂದ್ರ ಶೆಟ್ಟಿನ ಫೈನಾನ್ಸ್ ಆಫೀಸಡೆ ಕಿರ್ದು ಅಜೇಂದ್ರನ ಕಾರಡೆ ಪದರಾಡಾತಿನ ಅನೂಪನು ಗೋವಾಡು ಪೊಲೀಸರು ಪತ್ತಿದರು. ಇರುವಿರ್ಲಾ ಫೈನಾನ್ಸ್ ಸಂಸ್ಥೆಡು ಪಾಲುದಾರರಾದ 7 ವರ್ಷದಿಂದ ವ್ಯವಹಾರ ನಡಪೊಂದಿತ್ತೇರು. ಅಂಡ ಅಜೇಂದ್ರೆ ಅನೂಪಗೂ ಬಡ್ಡಿದ ಕಾಸು ಸರಿಯಾದ ಕೊರಂದೆ ಮೋಸ ಮಲ್ತೊಂದಿತ್ತೆರೆಂದು ಆರೋಪಿ ಪ್ರಾಥಮಿಕ ತನಿಖೆಡು ಪಂಡದಿತ್ತದು. ಆರೋಪಿನ ಒಟ್ಟುಗೂ ನನ್ನಲ್ಲ ಏರೇರುಳ್ಳೆರೆಂದು ತನಿಖೆಡ್ದು ಗೊತ್ತಾವಡಾತೆ. ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು ಆಗಸ್ಟ್ 20க்கு ನಡಪೆರಪ್ಪುನ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ದಾಲೆಕ್ಕುಡು ಕ್ಷೇತ್ರಡು ಜುಲೈ 4 ನಿಚ್ಚಲ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ನಡಪೊಂದುಲ್ಲೆರು. ನಿಚ್ಚಲ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಮಲ್ತೊಂದು ಊರು ಪರವೂರ ಭಕ್ತರು ಪಾಲ್ದೆತೊಂಡೆರು. ಬಂಟ್ವಾಳ ತಾಲೂಕುದ ಶ್ರೀಧಾಮ ಮಾಣಿಲಡು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯನ್ನ ಮಾರ್ಗದರ್ಶನಡು ಪ್ಲವ ಸಂವತ್ಸರದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಲೆಕ್ಕೊಡು ಜುಲೈ 4 ಶುರುವಾದ ಆಗಸ್ಟ್ 20 ಮುಟ್ಟ ನಿಚ್ಚಲ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡತೊಂದಿತ್ತದು. ಕಾರ್ಯಕ್ರಮಟ್ಟು ಊರು ಪರವೂರ ಭಕ್ತರು ಪಾಲ್ದೆತೊಂಡೆರು. ಪುಲ್ಯಕಾಂಡೆ ಗಣಪತಿ ಹೋಮ, ಲಕ್ಷ್ಮೀ ಪೂಜೆದ ಒಟ್ಟುಗೂ ನಾಗದೇವರ ಪೂಜೆ, ಗುರು ಪೂಜೆ, ನಾಗದೇವರಿಗೂ ಕ್ಷೀರಾಭಿಷೇಕ, ಗೋಮಾತೆ ಪೂಜೆ, ಬಾಲಭೋಜನ, ಸಾಮೂಹಿಕ ಕುಂಕುಮಾರ್ಚನೆ, ವಿಷ್ಣು ಸಹಸ್ರನಾಮ ಪಠಣ, ಶ್ರೀ ದುರ್ಗಾ ಪೂಜೆ, ವಾಯನ ದಾನ, ಅನ್ನಪ್ರಸಾದ ಸೇವೆ ನಡತೊಂದುಂಡು. ಶ್ರೀ ವಿಠೋಬಾ ರುಕುಮಾಯಿ ಧ್ಯಾನ ಮಂದಿರಡು ಭಜನಾ ಸಂಕೀರ್ತನೆ ನಡತೊಂದುಂಡು. ಕೊರೋನಾ ಸಿಕ್ಕದ ಬಿದೆ ಮುತ್ತೈರೆಗಾದು ಸಾಮೂಹಿಕ ಪ್ರಾರ್ಥನೆ ನಡಪಾದಂಡು. ಆಗಸ್ಟ್ 20க்கு ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ನಡಪೆರ ಉಂಡು. ಶ್ರೀಧಾಮ ಮಾಣಿಲದ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರ.
ಸಂಧ್ಯಾ ದತ್ತಾತ್ರೇಯ ದತ್ತಯಾಗದ ಮೂಲಕ ಆ ಬಾಲಭೋಜನ ಕಾರ್ಯಕ್ರಮ ಸಮಾರೋಪಗೊಳ್ಳುತ್ತದೆ. ಮರುದಿವಸ ಬೆಳಗಾತ ವರಮಹಾಲಕ್ಷ್ಮಿ ವ್ರತಾಚರಣೆ. ಆ ದಿವಸ ಬೆಳಗಾತ ಪ್ರಾತಃಕಾಲ ಗಣಾಹವನ ನಡೆಸಿ ಆ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಸಾಮೂಹಿಕ ಕುಂಕುಮಾರ್ಚನೆ ಮುತ್ತೈದೆಯರಿಗೆ ಗೃಹಿಣಿಯರಿಗೆ, ಅದರ ಜೊತೆಯಲ್ಲಿ ವಾಯನದಾನದ ಕಾರ್ಯಕ್ರಮ, ಅದೇ ರೀತಿ ಚಂಡಿಕಾ ಯಾಗ, ಕನಕದಾರ ಯಾಗಗಳು ಸಂಪನ್ನಗೊಳ್ಳಲಿಕ್ಕಿದೆ. ಸಾಯಂ ಸಂಧ್ಯಾ ದುರ್ಗಾ ಪೂಜೆಯೊಂದಿಗೆ ವಿಶೇಷವಾದಂಥ ವರಮಹಾಲಕ್ಷ್ಮಿ ವ್ರತಾಚರಣೆ ಕಳಶ ವಿಸರ್ಜನೆ ಕಾರ್ಯಕ್ರಮ ನಡೆದು ಮರುದಿವಸ ಬೆಳಗಾತ ಸಿಯಾಳಾಭಿಷೇಕ ಆಗಿ ಆ ನಾಗನ ತಂಬಿಲ ಸೇವೆಯಿಂದ ಈ ಕಾರ್ಯಕ್ರಮ ಸಮಾಪನಗೊಳ್ಳಲಿಕ್ಕಿದೆ. ಈ ಸಲದ ಈ ಒಂದು ಕೊರೋನಾ ಸಂಕಷ್ಟದ ಈ ಕಾಲದಲ್ಲಿ ಭಾಳಷ್ಟು ಸಮಸ್ಯೆಗಳು ನಮ್ಮ ದೇಶದಲ್ಲಿ ಎದುರಿಸ್ತಾ ಇದೆ. ಎಷ್ಟೋ ಸಂಸಾರಗಳು ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರ, ಉದ್ಯಮ ಕ್ಷೇತ್ರ, ವಾರ್ತಾ ಕ್ಷೇತ್ರ, ವಾಹಿನಿ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಸಂಕಷ್ಟವನ್ನು ಇವತ್ತು ವಾಹನ ಚಾಲಕರು, ಮಾಲಕರು, ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲರ ಸಂಕಷ್ಟದ ದಿವಸಗಳು ಇವತ್ತು ದೇಶಾದ್ಯಂತ ವ್ಯಾಪಿಸ್ತಾ ಇದೆ. ಈ ಎಲ್ಲ ಸಂಕಟದಿಂದ ಪರಿಹಾರ ಮಾಡಿಕೊಳ್ಬೇಕು. ಮೂರನೇ ಅಲೆಯಿಂದ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸಾಮೂಹಿಕವಾದಂಥ ಪ್ರಾರ್ಥನೆ ಮತ್ತು ಧನ್ವಂತರಿ ಯಾಗ ಕೂಡ ನಡೀಲಿಕ್ಕಿದೆ. ಕೊರೋನಾ ಕಷ್ಟದ ಪೊರ್ತುಡು ಜಿಲ್ಲೆ ದೋರ್ಮೆಡು ಸುಮಾರು 6,000 ಹೆಚ್ಚ ಕುಟುಂಬಲಿಗೂ ರೇಷನ್ ಕಿಟ್ ಒದಗಾಯನ ಒಡಿಪುದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಗೂ ಸಮಾಜ ಸೇವಾ ವೇದಿಕೆ ಕಳ್ಳತ್ತೂರು ಕಾಪು ಮಕ್ಕಳು ಮೆಚ್ಚುಗೆದ ಮರ್ಯಾದೆ ಸಂದಾಯಿತ ಮಲ್ತಿದೆರು. ಬಡವಿರು ಸೀಕದಕ್ಲೆಗ್ ಇಡೀ ತಿಂಗೊಲ್ದ ಮರ್ದು ಸರ್ಕಾರಿ ಕಾಲೇಜ್ಲೇಡ್ ಕಲ್ಪನ ಪೊಣ್ಣುಲೆಗ್ ವಿದ್ಯಾರ್ಥಿ ವೇತನ ಇಲ್ಲು ಕಟ್ಟರೆ ಸಹಾಯ ಪಡವನು ಮಲಬಾರ್ ಗೋಲ್ಡ್ ಒದಗಾದನು. ಕೊರೋನಾ ಕಷ್ಟದ ಪೊರ್ತುಡು ಒಡಿಪು ಜಿಲ್ಲೆ ದೋರ್ಮೆಡು ಸುಮಾರು 6,000 ಹೆಚ್ಚ ಕುಟುಂಬಲಿಗೂ ರೇಷನ್ ಕಿಟ್ ಒದಗಾದ ಬಡವಿರ್ನ ಬಡವು ದೂರ ಮಲ್ತಿನ ಒಡಿಪುದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಗೂ ಸಮಾಜ ಸೇವಾ ವೇದಿಕೆ ಕಳತ್ತೂರು ಕಾಪು ಒತ್ತಿಡ್ದು ಮೆಚ್ಚುಗೆ ತೆರಿಪಾಡು. ಬಡವಿರು ಸೀಕದಕ್ಲೆಗ್ ತಿಂಗೊಲ್ದ ಮರ್ದು ಸರ್ಕಾರಿ ಕಾಲೇಜ್ಲೆಡ್ ಕಲ್ಪನ ಪೊಂಡುಲೆಗ್ ವಿದ್ಯಾರ್ಥಿ ವೇತನ ಇಲ್ಲು ಕಟ್ಟರೆ ಸಹಾಯ ಪಣವು ಜಿಲ್ಲೆಡ ವ್ಯವಹಾರ ಮಾತ್ರ ತಂದೆ ತನ್ಕುಲಿನ ಜಿಲ್ಲೆದ ಜನಕ್ಲೆಗ್ ಲಾಭಾಂಶದ 100 ಐನೆದಾತೇನು ಮಲಬಾರ್ ಗೋಲ್ಡ್ ಖರ್ಚು ಮಲ್ತೊಂದುಂಡು. ಸಂಸ್ಥೆಗೂ ಮೆಚ್ಚುಗೆದ ಓಲೆ ಸಂದಾವನ ಪೊರ್ತುಡು ಸಮಾಜ ಸೇವಾ ವೇದಿಕೆ ಕಳತ್ತೂರ್ದ ಗುರ್ಕಾರ್ಯರು ಫಾರೂಕ್ ಚಂದ್ರನಗರ, ಮರ್ಯಾದೆ ಗುರ್ಕಾರ್ಯರು ದಿವಾಕರ್ ಬಿ ಶೆಟ್ಟಿ, ಕಾರ್ಯಂತರಿ ಯೋಗೇಶ್ ಭಟ್, ಸಂಚಾಲಕಿಯರು ದಿವಾಕರ್ ಡಿ ಶೆಟ್ಟಿ, ಕೋಶಾಧಿಕಾರಿ ರಾಜೇಶ್ ಕುಲಾಲ್, ಮರ್ಯಾದೆ ಸಲಹೆಗಾರರು ದಯಾನಂದ ಕೆ ಶೆಟ್ಟಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶಾಖೆ ಮುಖ್ಯಸ್ಥರು ರಫೀಜ್ ರೆಹಮಾನ್, ರಾಘವೇಂದ್ರ ನಾಯಕ್, ತಮ್ಜಿಮ್ ಶಿರ್ವಾ ಮಕ್ಕಳಿಗೂ ಮೆಚ್ಚುಗೆದ ಓಲೆ ಕೊರಿಯರು. ಇವತ್ತು ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳ ಮದುವೆ ಇರ್ಬೋದು, ಅಥವಾ ವಿದ್ಯಾರ್ಥಿ ವೇತನ ಇರ್ಬೋದು, ಅಥವಾ ನಮ್ಮ ಯಾರಿಗೆ ಇವತ್ತು ತುಂಬ ಅತಿ ಬಡವರಿದ್ದಾರೆ ಅವರು ಹುಡುಕಿ ಅಂದರೆ ಯಾವುದು ಗ್ರಾಮದಲ್ಲಿ ಗ್ರಾಮ ಮಟ್ಟದಲ್ಲಿ ಏನು ಕಟ್ಟ ಕಡೆಯ ಜನರನ್ನು ಹುಡುಕಿ ಆ ಮೆಡಿಸಿನ್ಗೆ ಆಗುವಂಥ 1,000, 2,000 ರೂಪಾಯಿಯನ್ನು ಕೊಡುವಂಥ ಕಾರ್ಯಕ್ರಮ ಇರ್ಬೋದು. ಹಾಗೆ ಮನೆ ಕಟ್ಟಿ ಅರ್ಧದಲ್ಲಿ ನಿಂತವರು ಅದನ್ನು ಮತ್ತೆ ಅದನ್ನು ಮಾಡುವಂಥ ಕೆಲಸ ಅಂದರೆ ಇದು ನಿಜಕ್ಕೂ ಶ್ಲಾಘನೀಯ. ನಾನು ಇದಕ್ಕೆ ಮತ್ತೊಂದು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಷ್ಟನೇ. ಈಗಾಗಲೇ 10 TV ಅವರು ಇದನ್ನು ಇದು ಮಾಡಿದ್ದಾರೆ, ಅಲ್ಲಿ ಹೇಳಿದ್ದಾರೆ ಏನಂದರೆ ಅಲ್ಲೂ ಕೂಡ ನಾನು ಹೇಳ್ತೇನೆ, ನಾನು ಈಗಲೂ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು. ಹಲವಾರು
ನಮ್ಮ PUC ವಿದ್ಯಾರ್ಥಿಗಳು, SLC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಒದಗಿಸಿಕೊಟ್ಟಂಥ ಮಲಬಾರ್ ಸಂಸ್ಥೆಯ ಎಲ್ಲ ಇಲ್ಲಿರುವಂಥ ಪ್ರಮುಖರಿಗೂ, ನಮ್ಮ ಮಲಬಾರ್ ಗೋಲ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರಿಗೂ ನಾವು ಸಮಾಜ ಸೇವಾ ವೇದಿಕೆಯಿಂದ ತುಂಬ ಹೃದಯದ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ಸಮಾಜಮುಖಿ ಸೇವೆ ಅವರಿಂದ ಮುಂದುವರಿಯಲಿ, ಅವರಿಗೆ ಅವರ ಸಂಸ್ಥೆಗೆ ಇನ್ನಷ್ಟು ಆರ್ಥಿಕವಾಗಿ ಸಂಸ್ಥೆ ಬೆಳೆಯಲಿ ಮತ್ತು ಅವರೆಲ್ಲರಿಗೂ ಆರೋಗ್ಯವಾಗಿ ನೆಮ್ಮದಿಯನ್ನು ನಮ್ಮ ಈ ತುಳುನಾಡಿನ ದೈವದೇವರು ಕರುಣಿಸಲಿ ಅಂತ ಈ ಮೂಲಕ ಅವರಿಗೆ ಪ್ರಾರ್ಥಿಸುತ್ತಾ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ಅದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸರಪಾಡಿ ಖಂಡ ಸಮಿತಿ ಬಂಟ್ವಾಳ ಪ್ರಖಂಡ ಮೊಕ್ಲಿನ ನಿಲಿಟ್ಟು ನೆತ್ತಿರ್ದಾನ ಶಿಬಿರ ನಡೆತದಿತ್ತಂಡ ಬಜರಂಗ ದಳದ 278 ಜನ ಕಾರ್ಯಕರ್ತರು ನೆತ್ತಿರ್ದಾನ ಮಲ್ತೆರು. ಶ್ರೀ ಕ್ಷೇತ್ರ ಬಾಚಕೆರೆತ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ ಕಾರ್ಯಕ್ರಮಟ್ಟು ಗುರ್ಕಾರ್ಮೆ ವಹಿಸುತ್ತಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸರಪಾಡಿ ಖಂಡ ಸಮಿತಿ ಬಂಟ್ವಾಳ ಪ್ರಖಂಡ ಮೊಕ್ಲಿಡ್ದು ನೆತ್ತಿರ್ದಾನ ಶಿಬಿರ ನಡೆತಂಡ. ಒಟ್ಟು 278 ಜನ ಬಜರಂಗ ದಳದ ಕಾರ್ಯಕರ್ತರು ನೆತ್ತಿರ್ದಾನ ಮಲ್ತೆರ. ಶ್ರೀ ಕ್ಷೇತ್ರ ಬಾಚಕೆರೆತ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ ಗುರ್ಕಾರ್ಮೆ ವಹಿಸುತ್ತಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪುತ್ತೂರು ಜಿಲ್ಲಾ ಜತೆ ಸಂಚಾಲಕಿಯರು ಗುರುರಾಜ್ ಬಂಟ್ವಾಳ, ವಿಶ್ವ ಹಿಂದೂ ಪರಿಷತ್ ಪಿಟ್ಲ ಪ್ರಖಂಡದ ಗುರ್ಕಾರ್ಯರು ಕೃಷ್ಣಪ್ಪ ಕಲ್ಲಡ್ಕ, ಬಂಟ್ವಾಳ ಪ್ರಖಂಡದ ಬಜರಂಗ ದಳದ ಸಂಚಾಲಕಿಯರು ಶಿವಪ್ರಸಾದ್ ತುಂಬೆ, ಜತೆ ಸಂಚಾಲಕಿಯರು ಸಂತೋಷ ಸರಪಾಡಿ, ಸೇವಾ ಪ್ರಮುಖ್ ಪ್ರಸಾದ್ ಶಿವಾಜಿ ನಗರ, ಬೆಂಜನ ಪದವು, ದೀಪಕ್ ಬಂಟ್ವಾಳ, ಕಿರಣ್ ಕಾಪಿಕಾಡ್, ಬೆನ್ನಾಕ್ ಆಸ್ಪತ್ರೆದ ಡಾಕ್ಟರ್ ಹನುಮಂತ್ ಪಾಲ್ದೆತೊಂಡಿರು. ಸುರತ್ಕಲ್ ಕಾಟಿಪಳ್ಳದ ಮೂಜನೆ ವಾರ್ಡು ವಿನಾಯಕ ಫ್ರೆಂಡ್ಸ್ ಬಳಗದ ಒತ್ತಿಡ್ದು ಕೋರ್ದಬ್ಬು ಸಾನದ ಜಾಲಡು ಇಲ್ಲಗು ಆಟಿಕಳಂಜೆ ಪನ್ಪುನ ವಿಶೇಷ ಕಾರ್ಯಕ್ರಮ ನಡೆತದ. ವಾರ್ಡ್ ಸದಸ್ಯರು ಲೋಕೇಶ್ ಬೊಳ್ಳಾಜೆ ಪಾಲ್ದೆತ್ತೊಂದು ತುಳು ಸಂಸ್ಕೃತಿ ಆಚಾರ ವಿಚಾರ ಒರಿಪವನ ವಿಶೇಷ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ತೆರಿಪಾಯರು. ಸುರತ್ಕಲ್ ಕಾಟಿಪಳ್ಳದ ಮೂಜನೆ ವಾರ್ಡ್ ವಿನಾಯಕ ಫ್ರೆಂಡ್ಸ್ ಬಳಗದ ನೆಲೆಟ್ಟು ಕೋರ್ದಬ್ಬು ಸಾನದ ಕೈತಲು ಇಲ್ಲಗು ಆಟಿಕಳಂಜೆ ಪನ್ಪುನ ವಿಶೇಷ ಕಾರ್ಯಕ್ರಮ ನಡೆತದ. ವಾರ್ಡದ ಕಾರ್ಪೊರೇಟರ್ ಲೋಕೇಶ್ ಬೆಳ್ಳಾಜೆ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಈ ಊರದ ಪ್ರತಿಯೊಂದು ಕೆಲಸೋಡ್ಲ ವಿನಾಯಕ ಫ್ರೆಂಡ್ಸ್ ಬಳಗ ಸಹಾಯ ಸಹಕಾರ ಕೊರಂದು ಬೈತಂಡ. ತುಳು ಸಂಸ್ಕೃತಿ ಆಚಾರ ವಿಚಾರ ಒರಿಪೆರೆಗಾದ ದೀವನ್ನ ಎಡ್ಡೆ ಕಾರ್ಯಕ್ರಮ ಅಂದು ಲೋಕೇಶ್ ಬೆಳ್ಳಾಜೆ ಮೆಚ್ಚುಗೆ ತಿರಿಪಾಯರು. ವಿನಾಯಕ ಫ್ರೆಂಡ್ಸ್ ದಕಲು ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಇಲ್ಲಗು ಆಟಿಕಡಂಜೆ ಪನ್ಪಿನ ಒಂಜಿ ಎಡ್ಡೆ ಒಂಜಿ ಕಾನ್ಸೆಪ್ಟ್ ದಿಯೊಂದು ಪ್ರತಿ ಒಂಜಿ ಇಲ್ಲಗ್ಲ ಪೋಡ್ ಬಣ್ಣದ ಅತ್ತು ಆಂಡ ಒಂಜಿ ಕೆಲವು ಈ ಬಬ್ಬು ಸ್ವಾಮಿನ ಪರಿಸರಡು ಒಂಜಿ ಆಯ್ದ ಒಂಜಿ ಹಿಲ್ಲಡೆಗು ಒಂಜಿ ಆಟಿಕಡಂಜೆ ಪೋಪಿನಂಚಿನ ಒಂಜಿ ಕಾರ್ಯಕ್ರಮ ಮಲ್ದೇರು. ದುಂಬುದ ನಮ್ಮ ಸಂಸ್ಕೃತಿ ಎಂಚಿನ ಉಂಡು ಅವೇನು ಒರಿಪಾವಡು ಊರುಗೂ ಇಲ್ಲಾಗ ಬೈದಿನಂಚಿನ ಮಾರಿನ ಗಿಡಪಾವಡು ಪನ್ಪಿನ ಒಂಜಿ ಎಡ್ಡ ಮೆಸೇಜಿನ ದುಂಬು ದಕಲು ಎಂಚಿನ ನಡತೊಂದಿತ್ತೀರ ಅವೇನು ಈ ಸತಿ ವಿಶೇಷವಾದ ವಿನಾಯಕ ಫ್ರೆಂಡ್ಸ್ ದಕಲು ನಡತೊಂದು ಅವೇನು ಪ್ರಯೋಜನ ಮಲ್ತದು ಪ್ರಯೋಜಕತ್ವನ ತಂದು ಇದೀ ಇನಿ ಇಲ್ಲಾಗ ಪಿಡೋನಂಚಿನ ಬೇಲೆ ಮಲ್ತಿದ್ದೀರು. ವಿನಾಯಕ ಫ್ರೆಂಡ್ಸ್ ಬಳಗದ ವಿನಯ್ ಪಾತಿರ್ದು ಇತ್ತೆದ ಜವಣ ಜವಂದಿಯರಿಗೂ ಆಟಿ ತಿಂಗೊಲು ಆಚರಣೆ ಬೊಕ್ಕ ಕಳಂಜನ ಮಹತ್ವದ ಬಗೆಟ್ ತಿರಿಪಾಯರೆ ಇಲ್ಲಗು ಆಟಿ ಕಳಂಜೆ ಕಾರ್ಯಕ್ರಮ ಅಟ್ಟಣೆ ಮಲ್ತದಾನ್ ಪಂಡಿರೋ. ಇತ್ತೆ ತುಳುನಾಡು ಎಂಕಲೆಗ್ ದುಂಬುಡ್ದು ಬತ್ತಿನಂಚಿನ ಕಟ್ಲೆ ಅವು ದಾದ ಪಂದು ಗೊತ್ತುಜಿ. ಇತ್ತೆ ಎಂಕಲ್ನ ದಾದ ಎತ್ತಿನಲ್ಲ ಒಂಜಿ ಇಂಟರ್ನೆಟ್ ದುನಿಯಾದು ಪೋತುಂಡು. ಐಟ್ ಬತ್ತಿನಂಚಿನ ವೀಡಿಯೋ ಶೇರ್ ಮಲ್ಪುನು ಲೈಕ್ ಮಲ್ಪುನು ನೆಟ್ಟೆ ಎಂಕುಲು ಮಾತ ಉಂತಾ ಒಂದಿಲ್ಲ. ಅವೇನು ಖಾಲಿ ಇಂಟರ್ನೆಟ್ ಡತ್ತಂದೆ ಎಂಕಲ್ನ ಲೈವ್ ಅದು ತೂವೋಡು ಪಂದುಲ ಒಂಚಿನ ಒಂಜಿ ಉದ್ದೇಶಡ್ ಎಂಕುಲು ವಿನಾಯಕ ತಂಡದ ಜವನೇರು ಅಂಚನೆ ಗಗ್ಗರ ದೈವಲೆನ ಪದಿನಾಜಿ ಕಟ್ಲೆ ಮೊಕಲ್ನ ಒಂಜಿ ಸಹಯೋಗತ್ವಡು ಮಾತ ಊರೂರಿಗೂ ತೆರಿಪಾವನಂಚಿನ ಒಂಜಿ ಪ್ರಯತ್ನ ಮಲ್ದ ನೆಟ್ಟೆ ನಿಕ್ಲೆ ತೋಜೊಂದುಪ್ಪುನಂಚಿನ ಕೆಲವು ಜನಕುಲು ಮಾತ್ರ ನೆತ್ತ ಪಿರಾವುಡುಪ್ಪುನ ಒಂಜಿ ಪ್ರಯತ್ನ ಮಸ್ತ್ ಜನಕುಲು ಉಂಡು. ವಿನಾಯಕ ಫ್ರೆಂಡ್ಸ್ ಬಳಗದ ಗುರ್ಕಾರ್ಯರು ಪದಾಧಿಕಾರಿಗಳು ಸದಸ್ಯರು ಪಾಲ್ದೆತ್ತೊಂಡಿರು.
ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದಾನಿಲೆಟ್ಟು ಪತ್ರಿಕೆಗಳಲ್ಲಿ ಚುಟುಕು ಸಾಹಿತ್ಯ ಪಂಪಿನ ಮೂಜನೇತ ಉಪನ್ಯಾಸ ಕಾರ್ಯಕ್ರಮ ಆಗಸ್ಟ್ 7 ಶನಿವಾರ ರಾತ್ರಿ 8 ಗಂಟೆಗೆ ವೆಬಿನಾರ್ ಅಟ್ಟಣೆ ಆತಂಡ ಹಿರಿಯ ಪತ್ರಕರ್ತೆ ಕಾದಂಬರಿಗಾರರು ಬಿಎಂ ಮಣಿಯಾಡ್ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆಪಿನ ಈ ಕಾರ್ಯಕ್ರಮಟ್ಟು ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ ಅಂಚನೆ ಚುಟುಕು ರಚನಾ ಕವಿ ಬದ್ರುದ್ದೀನ್ ಕೂಳೂರು ಮಲ್ಲಬಿನ್ನೆರೆ ಮಣ್ಣಿಟ್ಟುಪ್ಪೇರ ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡದ ಜಿಲ್ಲಾ ಗುರ್ಕಾರ್ಯರು ಹರೀಶ್ ಸುಲಾಯ ಒಡಂಬೆಟ್ಟು ಜಿಲ್ಲಾ ಗೌರವ ಗುರ್ಕಾರ್ಯರು ಈರಾ ಪೂಜಾರಿ ಪಾಲ್ಪಡೆಪಿರಂದು ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತದ ಗುರ್ಕಾರ್ಯರಾಯಿನ ಕಾವಿ ಕೃಷ್ಣದಾಸ್ ಪ್ರಕಟಣೆ ತೆರಿಪಾದಿರ ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು ಕೇರಳ ಕರ್ನಾಟಕ ಗಡಿ ಜಾಗೆ ತಲಪಾಡಿ ಚೆಕ್ ಪೋಸ್ಟ್ಗೂ ಕರ್ನಾಟಕ ರಾಜ್ಯದ ಎಡಿಜಿಪಿ ಪ್ರತಾಪ್ ರೆಡ್ಡಿ ಭೇಟಿ ಕೊರೋನಾ ಎರಡನೇ ಡೋಸ್ ಕೊರ್ಪೆರಂದು ಕುಡ್ಲದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆದ ಆಯುಷ್ ಕೇಂದ್ರಡು ಭಾರಿ ಜನ ಟೋಕನ್ ಖಾಲಿ ಆಯ್ನ ಬಗೆಟ್ಟು ಬೋರ್ಡ್ ತೂದು ಏವ್ರ ಓದಂಡ್ ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು ಆಗಸ್ಟ್ 20 ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಜುಲೈ 4 ನಿಚ್ಚಲ ವಿಶೇಷ ಕಾರ್ಯಕ್ರಮ ಕೊರೋನಾ ಕಷ್ಟದ ಪುರ್ತುಳು ಒಡಿಪದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆದ್ದು ಆದಿಸಾರೊಡ್ಲ ಹೆಚ್ಚ ಕುಟುಂಬಗೂ ರೇಷನ್ ಕಿಟ್ ಸಮಾಜ ಸೇವಾ ವೇದಿಕೆ ಕಳತ್ತೂರು ಕಾಪುಡ್ದು ಮೆಚ್ಚುಗೆದ ಮರ್ಯಾದೆ ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲಿ ಇತೇ ಪೊರ್ತುಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲ್